ನಾನು ಪ್ರಚಾರಕ್ಕಾಗಿ ಬಂದದ್ದಲ್ಲ. ಆದರೆ ಇದು ಈ ಸಮಾಜವನ್ನು ತಿದ್ದುವವರು ಪತ್ರಕರ್ತರು, ನಿಮಗೊಂದು ಗೌರವ ಹೇಳ್ತಾರೆ, ಪತ್ರಕರ್ತರು ಈ ನನ್ನಂಥ ಕಳ್ಳರನ್ನು ಏನು ರಾಜಕಾರಣಿಗಳನ್ನು ತಿದ್ದುವಂಥದ್ದು ನೀವು, ಈ ದೇಶವನ್ನು ಸರಿದಾರಿಯಲ್ಲಿ ನಡೆಸುವಂಥವ್ರು ನೀವು. ಅಂಥದ್ದಾಗಿ ಅಂಥ ಒಬ್ಬ ಪ್ರಧಾನಿ ಮೋದಿಗೆ ನಿಮ್ಮನ್ನು ಮಾರ್ಕೊಂಡಿದ್ದೀರಿ. ನಿಮ್ಮದಂದ್ರೆ ನೀವಲ್ಲ, ನಿಮ್ಮ ಪತ್ರಿಕೆ. ಹೇಳಿ ಅವರಿಗೆ, ಇದನ್ನು ಸಾರ್ವಜನಿಕವಾಗಿ ಹೇಳ್ತಾನೆ. ಮೋದಿಯವರ ಪ್ರಧಾನಿಯಾಗಿರ್ಬೋದು, ಈ ನೀಚ ಕೃತ್ಯ ಆ ಮನುಷ್ಯ ಮಾಡಬಾರ್ದು. ಇನ್ನು ಮುಂದೆ ಮೋದಿ ಇನ್ನು ಮುಂದೆ ಇದ್ದರೆ ಈ ದೇಶವನ್ನು ಮಾರಿ ಹೋಗ್ತಾನೆ. ಈ ದೇಶದ ಪ್ರಜಾಪ್ರಭುತ್ವ ನಾಶ ಆಗ್ತದೆ. ಅದನ್ನು ಬರೀರಿ. ಇದನ್ನು ನಾನು ಬಂದದ್ದು ಘಾಟಿ ನೋಡಲಿಕ್ಕೆ. ಘಾಟಿಯಲ್ಲಿ ಎಲ್ಲ ಏನೋ ಹಾಕುವಂಥದ್ದು. ನಾನು ಅದಕ್ಕೆ ಚುನಾವಣೆ ಸಂದರ್ಭದಲ್ಲೂ ಕೊಡಲಿಲ್ಲ, ಇನ್ನು ಮುಂದೆ ಜೀವಮಾನದಲ್ಲಿ ಕೊಡೋದಿಲ್ಲ. ಪತ್ರಿಕೆಗೆ ಮೇಲೆ ಗೌರವ ಇದೆ ನನಗೆ. ಆದರೆ ಆ ಗೌರವವನ್ನು ಮೋದಿಯಿಂದಾಗಿ ನೀವು ಕಳ್ಕೊಂಡಿದ್ದೀರಿ. ಮೋದಿಗೆ ಮಾರಾಟ ಮಾಡಿದ್ದೀರಿ, ಪತ್ರಿಕೆಯನ್ನು ಮಾರಾಟ ಮಾಡಿದ್ದೀರಿ. ನಿಮ್ಮ ಇದನ್ನು ಏನು ಟಿ ವಿ ಅದನ್ನು ಮಾರಾಟ ಮಾಡಿದ್ದೀರಿ. ಈಗ ಮೊನ್ನೆ ಚುನಾವಣೆ ಆಯಿತು. ಅಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ 20,400 ಮತಗಳು ಗೆದ್ದರು. ಗೊತ್ತಾ ನಿಮಗೆ? ರೀಕೌಂಟ್ ಆಯಿತು. VVM ಪ್ಯಾಡ್ ಅಂತ ಉಂಟು, ಈ ಮೆಷಿನಲ್ಲಿ ಇಲ್ಲಿ ಬರ್ತದೆ. VVM ಪ್ಯಾಡ್ ಕೆಳಗೆ ಬೀಳ್ತದೆ. ರೀಕೌಂಟಿಗೆ ಇದು ಮಾಡಿದ್ದು ಒಂದು ಒಂದು ಬೂತ್ನಲ್ಲಿ ರೀಕೌಂಟ್ ಆಗುವಾಗ ವ್ಯತ್ಯಾಸ ಬಂತು. ಯಾರಿಗೆ? ಕಾಂಗ್ರೆಸ್ಸಿಗೆ ಜಾಸ್ತಿ ಬಂತು. ಇಡೀ ಲೆಕ್ಕ ಮಾಡಬೇಕು ಅಂತಾಯಿತು. 4:45 ಗಂಟೆ ರಾತ್ರಿವರೆಗೆ ಲೆಕ್ಕ ಮಾಡಿದರು. 20,000 ಓಟು ಕಾಂಗ್ರೆಸ್ನವನದ್ದು VVM ಪ್ಯಾಡ್ನಲ್ಲಿ ಕದ್ದು BJP ಹಾಕೊಂಡ. ಪತ್ರಿಕೆಯಲ್ಲಿ ಬಂತ, ನಿಮ್ಮದು ನಿಮ್ಮ ಟಿ ವಿಯಲ್ಲಿ ಬಂತ? ಇದಕ್ಕೆ ನಾನು ನಿಮಗೆ ಸ್ಟೇಟ್ಮೆಂಟ್ ಕೊಡಬೇಕಾ? ನನಗೆ ಪ್ರಚಾರದ ಅಗತ್ಯ ಇಲ್ಲ, ಸತ್ಯ ಹೇಳ್ತೇನೆ. ಅಲ್ಲ, ನಾಳೆ ಬೆಳಗಿನ ಒಳಗೆ ಎಲ್ಲ ತೆರವು ಮಾಡಿ ಎಲ್ಲ ವಾಹನ ಹೋಗಲಿಕ್ಕೆ ಸಂಚಾರ ಮಾಡಲಿಕ್ಕೆ ಆಗ್ತದೆ. ಆದರೆ ಈ ಬರ್ದ ಒಂದು ಶಬ್ದವನ್ನು ಬಿಡಬೇಡಿ, ಬರ್ದದ್ದನ್ನು ಬರೀರಿ. ಅವನೇ ಮುಟ್ಲಿ. ಈ ನೀಚ ಕೃತ್ಯ ಯಾರು ಮಾಡ್ತಾನೆ, ಈ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಯಾರು ಮಾಡ್ತಾನೆ, ಅವರು ಬದುಕಬಾರ್ದು. ಆ ಪತ್ರಿಕೆಯವರು ಬದುಕಬಾರ್ದು, ಆ ಟಿ ವಿಯವರು ಬದುಕಬಾರ್ದು. ಬರೀರಿ. ನನ್ನ ಮೇಲೆ ಏನು ಬರೀಬೇಕು ನಿಮಗೆ ಎಷ್ಟು ಉಂಟು ಬರೀ. ಅಲ್ಲ, ನಾನು ಹೇಳಿದ್ದು, ನಾನು ನಿಮ್ಮ ಪತ್ರಿಕೆಗೆ, ನಿಮ್ಮ ಟಿ ವಿ ಮಾಧ್ಯಮಕ್ಕೆ ಗೌರವ ಕೊಡುವಂಥ ನೀಚ ಅಲ್ಲ. ನಾನು ಗೌರವ ಕೊಟ್ಟರೆ ನಾನು ನೀಚ. ಈ ರೀತಿ ನೀವು ಈ ಸಮಾಜವನ್ನು ತಿದ್ದುವಂಥ ಮನುಷ್ಯರು, ತಿದ್ದುವಂಥ ಒಂದು ಪತ್ರಿಕೆಯವರು ಯಾವನೋ ಒಬ್ಬರಿಗೆ ಮಾರಿಕೊಂಡು ಈ ದೇಶವನ್ನು ಎಲ್ಲಿ ಕೊಂಡೋಗ್ತೀರಿ? ಅದೋ ಗತಿಗೆ ಕೊಂಡೋಗ್ತೀರಿ. ಈ ದೇಶ ಮೋದಿ ಇದ್ದರೆ ಸರ್ವನಾಶ ಆಗ್ತದೆ. ಇದನ್ನು ಬರೆದಿಕೊಡಿ.